ಸರ್ ತಗೊಳ್ಳಿ ಸ್ವೀಟ್ಸ್. ಒಂದು ಗುಡ್ ನ್ಯೂಸ್. ಏನು ಸ್ವೀಟಿಂದು ವಿಶೇಷ? ಸರ್ ಅದು ತುಂಬಾ ಹೆವಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ, ಒಳ್ಳೆ ಪ್ರಾಫಿಟ್ ಆಯ್ತು ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ತುಂಬಾ ಎಕ್ಸೈಟ್ ಆದಂಗ್ ಕಾಣಿಸ್ತೀರಾ? ಆದ್ರೆ ನಿಮಗೊಂದು ಸಮಸ್ಯೆ ಇದೆ, ಅದನ್ನ ಫಸ್ಟ್ ಕೇಳಿ. ಸಮಸ್ಯೆ ಇಲ್ಲ, ಏನ್ ಸರ್ ಅದು? ಮತ್ತೆ ಮೆಜಿಷಿಯನ್ ನೋಡಿ, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಒಳಗೆ ಲಾಸ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇದೆ. ಆದ್ರೆ ನೀವು ಪ್ರಾಫಿಟ್ ಮಾಡಿದಷ್ಟು ನಿಮ್ಮ ಫ್ರೆಂಡ್ ಇನ್ಸೆಕ್ಯೂರ್ ಆಗಿರ್ತಾನೆ, ಅವ್ನು ಡೈವರ್ಟ್ ಮಾಡೋ ಚಾನ್ಸಸ್ ಬಹಳ ಇದೆ. ಹುಷಾರಾಗಿರಿ. ಡೈವರ್ಟ್ ಮಾಡ್ತಾನ?